ನಗರದಲ್ಲಿರುವ ಕಲ್ಲಡ್ಕ ಅನುಗ್ರಹ ಮಹಿಳಾ ಕಾಲೇಜು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಇಂದು ಪದವಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಲ್ಲಡ್ಕ ಬಿಟ್ಲ ರಸ್ತೆಯಲ್ಲಿ ಸಿಗುವ ಅನುಗ್ರಹ ಮಹಿಳಾ ಕಾಲೇಜು 9ನೇ ವರ್ಷಕ್ಕೆ ಪಾದಾರ್ಪಣೆಗೆಯುತ್ತಿದೆ. ಮುಂದಿನ ವರ್ಷ ದಶಮಾನೋತ್ಸವ ಆಚರಿಸುವ ಯೋಜನೆಯನ್ನ ಹಾಕಿಕೊಂಡಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ 7 ಬಸ್ಸಿನ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಕಾಲೇಜಿನಿಂದ ನೇರವಾಗಿ ಮನೆ ಬಾಗಿಲಿಗೆ ತಲುಪಲು ಸಾಧ್ಯವಾಗುತ್ತದೆ. ಇದು ವಿದ್ಯಾರ್ಥಿಗಳ ಭದ್ರತೆಗೂ ಸಹಕಾರಿಯಾಗುತ್ತದೆ. ಇಲ್ಲಿಗೆ ಬಂಟ್ವಾಳ, ಪುತ್ತೂರು ಮೊದಲಾದ ತಾಲೂಕಿನಿಂದ ವಿದ್ಯಾರ್ಥಿನಿಯರು ಆಗಮಿಸುತ್ತಿದ್ದಾರೆ. ಇಲ್ಲಿ ಪಿಯುಸಿ ಹಾಗೂ ಪದವಿ ಶಿಕ್ಷಣವನ್ನ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ನಮಾಜ್ ನಿರ್ವಹಿಸಲು ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾಲೇಜು ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಪದವಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ಪ್ರವಾದಿಯವರ ಬಗ್ಗೆ ಹಾಡು ಹಾಡಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಮಂಗಳೂರು ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲೆ ಮರಿಯಮ್ಮ ಸಾಹಿರಾ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಕ ವಿಭಾಗದ ರಿಜಿಸ್ಟ್ರಾರ್ ರವಿಚಂದ್ರ ಆಚಾರ್ಯ ಅವರು ಮಾತನಾಡಿ, ಸಾಧನೆಯ ಜೊತೆಯಲ್ಲಿ ವಿಶ್ವಾಸ ಇದ್ದಾಗ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿದೆ. ಉತ್ತಮ ಸಮಾಜ ನಿರ್ಮಾಣದ ಗುರಿ ವಿದ್ಯಾರ್ಥಿಗಳ ಮೇಲಿದೆ. ಅವುಗಳನ್ನು ಅಳವಡಿಸಿದಾಗ ದೇಶ ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದ್ರು. ಒಂದು ಆಸ್ತಿಯನ್ನ ವಿದ್ಯೆ ಇಲ್ಲದೆ ಇದ್ರೆ ಆಸ್ತಿಯನ್ನ ಕಳಿಬಹುದು, ಅದೇ ವಿದ್ಯೆ ಇದ್ದರೆ ಆ ಆಸ್ತಿಯನ್ನ ಗಳಿಸಬಹುದು. ಹಾಗಾಗಿ ವಿದ್ಯೆ ಬಹಳ ಮುಖ್ಯ. ಆ ವಿದ್ಯೆ ಇದ್ದರೆ ಏನೂ ಕೂಡ ಸಾಧಿಸಲಿಕ್ಕೆ, ಈ ಸಮಾಜದಲ್ಲಿ ಏನೂ ಸಾಧಿಸಲಿಕ್ಕೆ ಶಕ್ತವಾಗುತ್ತೆ. ಆ ಹಿನ್ನೆಲೆಯಲ್ಲಿ ವಿದ್ಯಾಸಂಸ್ಥೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಈ ಅನುಗ್ರಹ ವಿದ್ಯಾಸಂಸ್ಥೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟು ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವ, ವಿದ್ಯೆಯನ್ನು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ನನಗನ್ಸುತ್ತೆ ಇದು ಇತ್ತೀಚೆಗೆ ಪ್ರಾರಂಭವಾದ ಕಾಲೇಜು 2011 ಅಂತ. ಇನ್ನು ಈ ಸ್ಟ್ರೆಂತ್ ನೋಡಿದಾಗ ಆಗ ಅನಿಸಲ್ಲ ನನಗೆ, ಇದು ತುಂಬ ಹಳೆಯ ವಿದ್ಯಾಸಂಸ್ಥೆ ಅನ್ನೋ ಬೋಳಂಗಡಿ ಹವಾ ಜುಮಾ ಮಸೀದಿಯ ಖತೀಬು ಮೌಲಾನಾ ಯಯ್ಯ ತಂಗಲ್ ಅವರು ಮಾತನಾಡಿ, ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಯಲ್ಲೇ ಮಾನವೀಯ ಮೌಲ್ಯವನ್ನ ಬೆಳೆಸುತ್ತದೆ. ವಿದ್ಯೆ ಕೇವಲ ಕೆಲಸಕ್ಕೆ ಸೀಮಿತವಾಗದೆ ಮಾನವೀಯ ಗುಣವನ್ನ ಬೆಳೆಸಲು ಸಹಕಾರಿಯಾಗಬೇಕು. ಪದವಿ ಎಂಬುದು ದೇವರ ಅನುಗ್ರಹವಾಗಿದೆ ಎಂದು ಹೇಳಿದ್ರು. ಮನುಷ್ಯರನ್ನು ಮನುಷ್ಯರಾಗಿ ನೋಡುವಂತಹ ಚಿಂತನೆಗಳು ಕಡಿಮೆಯಾಗುತ್ತಾ ಇದೆ. ಅದರ ಮಧ್ಯದಲ್ಲಿ ಅವರ ದೊಡ್ಡ ಒಂದು ಮತ್ತು ಅವರ ಅಭಿರುಚಿ ಇರುವಂತಹ ಮಾತುಗಳು, ನಾವು ಇಂಪ್ಲಿಮೆಂಟ್ ಮಾಡುವಂತಹ ವಿಚಾರಧಾರೆಗಳನ್ನು ನಮ್ಮಲ್ಲಿ ಮಂಡಿಸಿದ್ದಾರೆ. ಸಂತೋಷವಾಗಿದೆ. ನಾನು ಅವರೊಟ್ಟಿಗೆ ಮಾತನಾಡಿದ್ದೇವೆ. ನಾನು ಕೂಡ ಹಾಗೆ ಮನುಷ್ಯತ್ವವನ್ನು ಗುರುತಿಸಬೇಕು, ಮನುಷ್ಯರು ಮನುಷ್ಯರ ಹಾಗೆ ಜೀವಿಸಬೇಕು. ನಮ್ಮ ವೆಂಕಟರಮಣಾಚಾರ್ಯವರು ಕಟ್ಟಕಡೆಗೆ 5 ಸೂತ್ರ ಅಥವಾ 5 ವಿಚಾರಗಳನ್ನು ಹೇಳಿದರು. ನಮ್ಮೊಬ್ಬ ಅರಬ್ಬಿ ಕವಿ 6 ವಿಶೇಷವಾದಂತಹ ವಿಷಯಗಳನ್ನು ವಿದ್ಯಾರ್ಥಿನಿಗಳಿಗೆ ವಿಶೇಷವಾಗಿ ಸಜಿಪುಮುಡ ಸರ್ಕಾರಿ ಪಿಯು ಕಾಲೇಜಿನ ವೆಂಕಟರಮಣಾಚಾರ್ಯ, ಹಿದಯ ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ತಮಚಲೋ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಮೊಹಮ್ಮದ್ ಜಕಾರಿಯಾ ಗೋಲ್ತಮಚಲೋ, ಖಜಾಂಜೆ ಮಿತ್ರದಾಸ್ರೇ, ಸರ್ವ ಕಾಲೇಜು ಸಂಘದ ಉಪಾಧ್ಯಕ್ಷೆ ಸೈಫಾರಾ, ಆತೂರು ಆಯಿಷಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆಮೀನ್ ಹಸನ್, ಕಾಲೇಜು ಆಡಳಿತ ಸಮಿತಿಯ ಸಂಚಾಲಕ ಅಮಾನುಲ್ಲಾ ಖಾನ್, ಅಧ್ಯಕ್ಷ ಯಾಸಿನ್ ಬೇಗ್, ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್ ಅಹಮದ್, ಜೊತೆ ಕಾರ್ಯದರ್ಶಿ ಶಾಹುಲ್ ಹಮೀದ್ ಪರ್ಲಿಯಾ,
ಖಜಾಂಚಿ ಹೈದರ್ ಅಲಿ ನಿರ್ಖಜೆ, ಕಾಲೇಜು ಪ್ರಾಂಶುಪಾಲೆ ಗೀತಾ ಜಿ ಭಟ್, ಪದವಿ ವಿಭಾಗದ ಅಧ್ಯಕ್ಷೆ ರನ್ಸೀನಾ, ಪಿಯು ವಿಭಾಗದ ಅಧ್ಯಕ್ಷೆ ಆಯಿಷತಿಲ್ ಆಸಿಫಾ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24, 7 ವಿಟ್ಲ.